ಎಸ್, ಈ ನಡುವೆ ನಮ್ಮ ಜೊತೆಗೆ ದಲಿತ ಸಂಘಟನೆಗಳ ಮುಖಂಡರಾಗಿರುವಂಥ ರಘು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಘು ಅವರೇ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ಎಸ್, ಈಗ ಪ್ರತಿಭಟನೆ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇನೆ. ಅದೇ ಮೊನ್ನೆ ನೀವು ಹೇಳಿದಾಗೇನೆ ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡುವ ಸಮಯದಲ್ಲಿ ನಾವೊಂದು ನಮ್ಮ ಸಂಘಟನೆಯ ಪರವಾಗಿ ಯಾರನ್ನು ವೇದಿಕೆ ಕರೆಯಲಿಲ್ಲ ಅಂತ ನಾವು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತ ನಾವು ಜಿಲ್ಲಾಡಳಿತಕ್ಕೆ ಒಂದು ಸಂದೇಶ ಕೊಟ್ಟಿದ್ದೇವೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ. ಆ ಉದ್ಘಾಟನೆ ದಿವಸ ಬೆಳಿಗ್ಗೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಅವರು ನಮ್ಮನ್ನು ಮಾತುಕತೆಗೆ ಕರೆದ್ರು. ಮತ್ತೆ ಸ್ಥಳೀಯ ಶಾಸಕರು ನಮಗೆ ಫೋನ್ ಮಾಡಿದ್ರು, ನೀವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಿ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಆಗ್ತದೆ, ಮಾಡಬೇಡಿ, ಮತ್ತೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ನೀವು ಅಡ್ಡಿಪಡಿಸಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಂದು ಹೇಳಿದ್ವಿ, ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನ ಆಗ್ಬೇಕಾದ್ರೆ ದಲಿತ ಸಂಘಟನೆಗಳ ಒಂದು ಐಕ್ಯ ಹೋರಾಟ ಉಂಟು, ಅದನ್ನು ನೀವು ಗೌರವಿಸಬೇಕು ಅಂತ. ಅದ್ ಕೇಳಿದ್ರು, ಇಲ್ಲ ನಿಮ್ಮ ಕಡೆಯಿಂದ 4 ಜನರನ್ನು ವೇದಿಕೆ ಕಡೆ ಇರ್ತೇವೆ, ಮತ್ತೆ ಸಭಾ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿದ್ರು. ನಮ್ಮ ಒಂದು ಸಂಘಟನೆಯ ಹಿರಿಯ ಮುಖಂಡರಾದ ದೇವದಾಸ್ರೆ ಅವರಿಗೆ ಒಂದು ಪುಸ್ತಕ ಸಹ ಕೊಟ್ಟಿದ್ರು, ಮಂಕುತಿಮ್ಮನ ಕಗ್ಗದ ತಾತ್ಪರ್ಯ ಅಂತ, ನೀವು ಇದನ್ನು ಸಿಎಂಗೆ ಕೊಡಿ ಅಂತ. ಅವರು ನಿಮ್ಮನ್ನು ವೇದಿಕೆ ಕರೆದು ಅಭಿನಂದನೆ ಮಾಡ್ತಾರೆ, ನಿಮ್ಮ ಸಂಘಟನೆಯ ಪರವಾಗಿ 4 ಜನರನ್ನು ಅಂತ. ಅವರು ಕೊಟ್ಟ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಕೊಟ್ಟ ಭರವಸೆ ಅಂತೆ, ನಾವು ಏನು ಪ್ರತಿಭಟನೆ ಮಾಡುದಿಲ್ಲ, ನಾವು ಒಳ್ಳೆ ರೀತಿಯಲ್ಲಿ ಸುಗಮವಾಗಿ ಸಾಗ್ಲಿಕ್ಕೆ ನಾವು ಅವಕಾಶ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಮುಖ್ಯಮಂತ್ರಿ ಬಂದ ಮೇಲೆ ಇವರದ್ದು ವರಸೆ ಚೇಂಜ್ ಆಯ್ತು. ಅಲ್ಲಿ ಕಾಟಾಚಾರಕ್ಕೆ ಉದ್ಘಾಟನೆ ಮಾಡಿದ್ರು, ನಮ್ಮವರನ್ನು ಯಾರಿಗೂ ವೇದಿಕೆಗೂ ಹೋಗ್ಲಿಕ್ಕೆ ಬಿಡಿರ್ಲಿಲ್ಲ, ಸೆಕ್ಯೂರಿಟಿ ಎಲ್ಲ ಇರ್ತದಲ್ಲ, ಹಾಗಾಗಿ ನಮಗೂ ಹೋಗ್ಲಿಕ್ಕೆ ಆಗಲ್ಲ. ನಾವು ಒಳಗೆ ಹೋಗುವಾಗ ಮುಖ್ಯಮಂತ್ರಿ ಅಲ್ಲಿ ದೀಪ ಬೆಳಗಿಸಿ ಹೋಗಿ ಆಗಿ ಇದು ಒಂದು ಅಂಬೇಡ್ಕರ್ ಭವನ 18 ಕೋಟಿಗಳ ವೆಚ್ಚದ ಅಂಬೇಡ್ಕರ್ ಭವನ, ರಾಜ್ಯದಲ್ಲಿಯೇ ಇಷ್ಟು ದೊಡ್ಡ ಅಂಬೇಡ್ಕರ್ ಭವನ, ಸುಸಜ್ಜಿತ ಅಂಬೇಡ್ಕರ್ ಭವನ ಎಲ್ಲೂ ಇಲ್ಲ. ಆದ್ರೆ ಇವರು ಅಂಬೇಡ್ಕರ್ನ ಹೆಸರೆಯಲ್ಲಿ ಪ್ರಮಾಣ ವಚನ ಮಾಡಿದ ಈ ಶಾಸಕರು, ಸಂಸದರು, ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವವರು, ಇವರು ಅಂಬೇಡ್ಕರ್ಗೆ ಒಂದು ದೊಡ್ಡ ಮಟ್ಟದ ಅಗೌರವ ತೋರಿದ್ದಾರೆ. ಅದ್ರ ಜೊತೆಗೆ ಜಿಲ್ಲೆಯ ದಲಿತ ಸಂಘಟನೆಗಳಿಗೂ ಒಂದು ವಂಚನೆ ಮಾಡಿದ್ದಾರೆ. ಸಭಾ ಕಾರ್ಯಕ್ರಮ ಇರ್ತದೆ, ನೀವು ಏನು ಯಾವುದೇ ಪ್ರತಿಭಟನೆ ಮಾಡ್ತೀವಿ ಅಂತ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ. ಜೊತೆಗೆ ಇಲ್ಲಿನ ಶಾಸಕರು, ಆ ಪ್ರದೇಶದ ಶಾಸಕರು ವೇದಾಸ್ ಕಾಮತ್ ಇರ್ಬೋದು, ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಜಿಲ್ಲಾ ಉಸ್ತುವಾರಿ ಸಚಿವ ಅಂಗಾರ ಇರ್ಬೋದು, ಸಮಾಜ ಕಲ್ಯಾಣ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಇವೆಲ್ಲ ನೇರ ಹೊಣೆ ಆಗ್ತಾರೆ. ಅದಕ್ಕಾಗಿ ಇದನ್ನು ಪ್ರತಿಭಟಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವರು ಜಿಲ್ಲಾಧಿಕಾರಿಯವರನ್ನು ಮತ್ತೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಒಂದು ಬೇಡಿಕೆ ಇತ್ತು. ಸಮಾಜ ಕಲ್ಯಾಣಾಧಿಕಾರಿ ಅವರನ್ನು ವರ್ಗಾವಣೆ ಮಾಡಬೇಕು ಅನ್ನುವಂತ ಬೇಡಿಕೆ ನಿಮ್ಮದು? ಖಂಡಿತ, ಯಾಕಂದ್ರೆ ಅವರು ನಮಗೆ ಭರವಸೆ ಕೊಟ್ಟದ್ದು, ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಬೇಡಿ, ಸಭಾ ಕಾರ್ಯಕ್ರಮ ಇರ್ತದೆ, ಮತ್ತೆ ನಿಮ್ದು ಸಂಘಟನೆಯವರಿಗೆ ಒಂದು ಗೌರವಪೂರ್ವಕವಾಗಿ ನೋಡಿಕೊಳ್ತೇವೆ ಅಂತ ಅವರೇ ಹೇಳಿದ್ದಲ್ಲ. ಅವರು ಕೊಟ್ಟ ಭರವಸೆಗೆ ತಕ್ಕ ನಾವು ನಡ್ಕೊಂಡಿದ್ದೇವೆ. ನಾವು ಅಲ್ಲಿ ಏನೇ ಒಂದು ಪ್ರತಿರೋಧ ತೋರ್ಲಿಲ್ಲ ಅಥವಾ ಪ್ರತಿಭಟನೆ ಮಾಡ್ಲಿಲ್ಲ. ಆದ್ರೆ ನಮ್ಗೆ ಕೊಟ್ಟ ಭರವಸೆಯನ್ನು ಅವರು ಉಳಿಸಿಕೊಳ್ಳಿಲ್ಲ. ಈಗ ರಘು ಅವರೇ, ಇದು ಸ್ಥಳೀಯ MLA ಅವರು ಕೂಡ ನಿಮಗೆ ಭರವಸೆ ಕೊಟ್ಟಿದ್ರಲ್ವಾ? ಕೊಟ್ಟಿದ್ದಾರೆ. ಇವತ್ತು ಅವರ ವಿರುದ್ಧನೂ ಧಿಕ್ಕಾರಕ್ಕೆ ಹೋಗ್ತೇವೆ, ಸಿಎಂ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅವರಿಗೆ ಸ್ಥಳೀಯ MLA ಅವರಿಗೆ ಒಂದು ಜವಾಬ್ದಾರಿ ಇತ್ತು, ಅವರು ಸ್ಥಳೀಯ MLA, ಇವರು ಏನೋ ಉದ್ಘಾಟನೆ ಮಾಡಿ ಹೋಗ್ತಾರೆ, ಆದ್ರೆ ನಾಳೆ ಉತ್ತರ ಕೊಡ್ಬೇಕು ಅವರಲ್ಲ, ಸ್ಥಳೀಯ ಶಾಸಕರಲ್ಲ. ಹಾಗೆ ಸೊ ಇವಾಗ ನೀವು ನಿಮ್ಮ ಇವತ್ತಿನ ಪ್ರಮುಖ ಬೇಡಿಕೆ ಆಗಿದ್ರೆ ಸಮಾಜ ಕಲ್ಯಾಣಾಧಿಕಾರಿಯನ್ನು ವರ್ಗಾವಣೆ ಮಾಡಬೇಕಂತ ತಕ್ಷಣದಿಂದ. ಯಾಕಂದ್ರೆ ಅವರು ಯಾಕೆ ನಮ್ಗೆ ಭರವಸೆ ಕೊಡಬಾರ್ದಿತ್ತಲ್ಲ, ಅವರು ಮೊದಲೇ ಹೇಳ್ಬಹುದಿತ್ತಲ್ಲ, ಖಾಲಿ ಸಿಂಬಾಲಿಕ್ ಆಗಿ ಅವರು ಉದ್ಘಾಟನೆ ಮಾಡಿ ಹೋಗ್ತಾರೆ ಅಂತ. ನಮ್ಮನ್ನು ಕಣ್ಣೆರಸುವ ತಂತ್ರ ಮಾಡಿದ್ದಲ್ಲ. ಈಗ ಮಂಕುತಿಮ್ಮನ ಕಗ್ಗ ಅಂತ ಒಂದು ಪುಸ್ತಕ ಕೊಟ್ಟಿದ್ದಾರೆ, ಆದ್ರೆ ಜಿಲ್ಲೆಯ ದಲಿತ ಸಂಘಟನೆಗಳಿಗೆ ಮಂಕು ಬೂದಿ ಏರಿಸಿದ್ದಾರೆ. ಅವರಿಗೆ ಮೊದಲೇ ಹೇಳ್ಬೇಕಿತ್ತು, ನೀವು ಸಹಕರಿಸಿ, ಯಾವುದೇ ಸಭಾ ಕಾರ್ಯಕ್ರಮ ಇರುವುದಿಲ್ಲ, ಸಿಎಂ ಜಸ್ಟ್ ಬಂದು ರಿಬ್ಬನ್ ಕಟ್ ಮಾಡಿ ಹೋಗ್ತಾರೆ ಅಂತ ಹೇಳ್ಬೋದಿತ್ತು. ಆದ್ರೆ ಅವರು ಹೇಳಲಿಲ್ಲ ನಮ್ಗೆ. ಅಂದ್ರೆ ಅವರು ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ರು ಮತ್ತೆ ಅಲ್ಲಿ ಕಾಯಿಸಿದ್ರು ನಿಮ್ಮನ್ನು? ಹೌದು, ನಾವು ಬೆಳಿಗ್ಗೆ 9 ಗಂಟೆಯಿಂದ ನಾವು ಅಷ್ಟು ತನಕ ನಾವು ಸಾವಧಾನ ಕಾಯ್ತಾ ಇದ್ದೇವೆ. ಪೊಲೀಸರು ಸಹ ಹೇಳಿದ್ರು, ನೀವು ಏನು ತೊಂದರೆ ಮಾಡಬೇಡಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡಿಸ್ತೇವೆ ಅಂತ. ಆದ್ರೆ ಅವರು ಸಹ ಪೊಲೀಸರು ಏನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವರು ಬಂದೋಬಸ್ತಿಗೆ ಇರೋದು. ಇದರಲ್ಲಿ ಹೊಣೆ ಯಾರು? DSW ಮತ್ತು DC, ಮತ್ತೆ ಅಲ್ಲಿನ ಶಾಸಕರು, ಮತ್ತೆ ಸಂಸದರು, ಮತ್ತೆ ಉಸ್ತುವಾರಿ, ಮತ್ತೆ ಸಮಾಜ ಕಲ್ಯಾಣ ಸಚಿವರು. ಮುಖ್ಯಮಂತ್ರಿ ಅವರಿಗೆ ಶಾಸಕರು ಹೇಳ್ಬಹುದಿತ್ತು,
ಹ್ಮ್ ಒಂದು ಕನಿಷ್ಠ ಒಂದು 10 ನಿಮಿಷ ಆದ್ರೂ ಜನರನ್ನು ಸಮುದಾಯದ ಒಂದು ಉದ್ದೇಶಿಸಿ ಮಾತನಾಡಿ. ಅದು ಮಾಡಿಲ್ಲ. ಇಲ್ಲ, ಏನು ಇಲ್ಲ, ಸೌಜನ್ಯಕ್ಕಾದ್ರೂ ಒಂದು 2 ನಿಮಿಷ ಮಾತಾಡ್ಬೋದಿತ್ತಲ್ಲ ಮುಖ್ಯಮಂತ್ರಿ ಅವರಿಗೆ. ಅಷ್ಟು ಏನು ಅವಸರ ಯಾಕೆ ಹಾಗೆ ಮಾಡುವ ಅವಶ್ಯಕತೆ ಏನಿತ್ತು? ಮುಖ್ಯಮಂತ್ರಿಯೇ ಬಂದು ಉದ್ಘಾಟನೆ ಮಾಡ್ಬೇಕು ಅಂತ ಇರ್ಲಿಲ್ಲಲ್ಲ, ಮತ್ತೆ ಬೇರೆ ದಿವಸ ಒಳ್ಳೆ ರೀತಿಯಲ್ಲಿ ಮಾಡ್ಬೋದಿತ್ತಲ್ಲ. ಖಂಡಿತ 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 ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಭಾ ಕಾರ್ಯಕ್ರಮ ಎಲ್ಲ ನಡೆಸಿ. ನಮ್ಗೆ ಬೇಡ, ನಮ್ಮನ್ನು ಅಭಿನಂದಿಸುವುದು ಬೇಡ, ಏನು ಬೇಡ, ವ್ಯವಸ್ಥಿತವಾಗಿ ಒಂದು ಸಭಾ ಕಾರ್ಯಕ್ರಮ ನಡೆಸಿ ಮಾಡ್ಬೋದಿತ್ತಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಸಚಿವರು ನಮ್ಮ ಜಿಲ್ಲೆಯವರೇ, ಅವರೇ ಇಟ್ಕೊಂಡು ಮಾಡ್ಬೋದಿತ್ತಲ್ಲ. ಅದನ್ನು ನಾವು ಹೇಳುದು. ಅಂದ್ರೆ ಕಾರ್ಯಕ್ರಮವನ್ನು ಒಂದು ಕಾಟಾಚಾರಕ್ಕೆ ಮಾಡಿದ್ರು ಅಂತ ಹೇಳುದು. ಕಾಟಾಚಾರ 100ಕ್ಕೆ 100 ಕಾಟಾಚಾರಕ್ಕೆ. ಸೊ ಇದು ರಘು ಅವರೇ, ಈಗ ನಿಮ್ಮ ಏನು ಈ ಒಂದು ಧ್ವನಿ ಅಥವಾ ನಿಮ್ಮ ಈ ಒಂದು ಬೇಡಿಕೆ ಇದೆ ಅಲ್ವಾ, ಬೇಡಿಕೆ ಈಗ ನೀವು ಹೇಳಿದ್ರಿ ನಮ್ಮ ಐಕ್ಯ ಹೋರಾಟ ಸಮಿತಿಯ ಪರವಾಗಿ ನಾವು ಏನು ಈ ಒಂದು ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಿ ಅಂತ ಕಳೆದ ಎಷ್ಟು ವರ್ಷ ಆಯ್ತು ಇದು ಆರಂಭವಾಗಿ? ಇದು ಈ ಹೋರಾಟ ಆಡಿ 40 ವರ್ಷಗಳ ನಮ್ಗೆ ಬೇಡಿಕೆ. ಈ ಅಂಬೇಡ್ಕರ್ ಭವನ ಸಂಪೂರ್ಣ ಆಗಿ 2 ವರ್ಷ ಆಯ್ತು. ಉದ್ಘಾಟನೆ ಬಾಕಿ ಸಿಗ್ಲೇ ಇಲ್ಲ ಇಷ್ಟದ. 2 ವರ್ಷದಿಂದ ಉದ್ಘಾಟನೆ ಆಗದೆ ಬಾಕಿ ಆಗಿದೆ. ಹೌದು. ಅದು ಸಹ ನಾವು ಡಿಸಿ ಅವರಿಗೆ ಮುಖತಃ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೇವೆ. ಈ ಉದ್ಘಾಟನೆ ಅಂಬೇಡ್ಕರ್ ಭವನದ ಉದ್ಘಾಟನೆ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಮತ್ತೆ ಸಕಲ ವ್ಯವಸ್ಥೆ ಮಾಡಿ ಸಭಾ ಕಾರ್ಯಕ್ರಮದೊಂದಿಗೆ ಎಲ್ಲರನ್ನೊಂದು ಗೌರವಿಸಿ ಎಲ್ಲರೂ ಇದ್ದು ಮಾಡಬೇಕು ಅಂತ ನಾವು ಮನವಿ ಸಹ ಕೊಟ್ಟಿದ್ದೇವೆ ಖುದ್ದು ಹೋಗಿ. ಅವರಿಗೂ ಜವಾಬ್ದಾರಿ ಇತ್ತಲ್ಲ. ಹೌದು 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 ಹೌದು. ಈಗ ಇನ್ನು ಮುಂದಕ್ಕೆ ಈ ಭವನವನ್ನು ಯಾರು ನಿರ್ವಹಿಸ್ತಾರೆ? ಸಮಾಜ ಕಲ್ಯಾಣ ಇಲಾಖೆನ? ಸಮಾಜ ಕಲ್ಯಾಣ ಇಲಾಖೆ ನಿರ್ವಹಿಸ್ತದೆ. ಅದಕ್ಕೆ ಜೊತೆಗೆ ಅದಕ್ಕೊಂದು ಕಮಿಟಿ ಮಾಡ್ತಾರೆ ಅವರು. ಅದರಲ್ಲಿ ಎಲ್ಲರನ್ನು ಸೇರಿಸಿ ನಿರ್ವಹಣಾ ಸಮಿತಿ ಅಂತ ಮಾಡ್ತಾರೆ. ಎಸ್ ರಘು ಅವರೇ, ಧನ್ಯವಾದಗಳು.